ಮಾನನಷ್ಟ ಮೊಕದ್ದಮೆಯಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧದ ಶಿಕ್ಷೆಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿರುವುದು ಸಂವಿಧಾನಕ್ಕೆ ಸತ್ಯಕ್ಕೆ ಸಂದ ಜಯ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೃಪಾ ಅಮರ್ ಆಳ್ವ ಹೇಳಿದ್ದಾರೆ. ಮಂಗಳೂರಿನ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಇದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಒಂದು ಒಳ್ಳೆಯ ನಡೆಯಾಗಿದೆ ಎಂದರು. ವಿಟ್ಲದಲ್ಲಿ ದಲಿತ ಅಪ್ರಾಪ್ತೆಯ ಮೇಲೆ ಲೈಂಗಿಕ ಅತ್ಯಾಚಾರ ಪ್ರಕರಣ ನಡೆದಿದೆ. ಉಡುಪಿಯಲ್ಲಿ ವಿಡಿಯೋ ಪ್ರಕರಣ ನಡೆದಾಗ ಎಬಿವಿಪಿಯವರು ಎಲ್ಲ ಬಿಜೆಪಿ ನಾಯಕರು ಎಂಎಲ್ಸಿಗಳು ಎಲ್ಲರೂ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು. ಆದರೆ ಇಂದು ಅಪ್ರಾಪ್ತಿಯ ಮೇಲೆ ಗ್ಯಾಂಗ್ ರೇಪ್ ಆದಾಗ ಇವರೆಲ್ಲರೂ ಯಾಕೆ ಬರಲಿಲ್ಲ, ಪ್ರತಿಭಟನೆಯನ್ನ ನಡೆಸ್ತಾ ಇಲ್ಲ ಎಂದು ಪ್ರಶ್ನಿಸಿದ್ರು. ಸಾಮಾಜಿಕ ಹೋರಾಟಗಾರರು ಎಲ್ಲಿ ಹೋಗಿದ್ದರು ಎಂಬುದಕ್ಕೆ ಸಂಘ ಪರಿವಾರದ ನಾಯಕರು ಉತ್ತರವನ್ನ ನೀಡಬೇಕು ಎಂದರು. ನಾನು ವಿಟ್ಲದ ಅತ್ಯಾಚಾರಕ್ಕೆ ಒಳಗಾದ ಬಾಲಕಿಯ ಮನೆಗೆ ಹೋಗಿ ಮಾತನಾಡಿದ್ದೇನೆ. ಶಾಲೆಗೆ ಹೋಗುವ 10ನೇ ತರಗತಿಯ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದು ಸಂತ್ರಸ್ತೆಗೆ ನೀಡಬೇಕಾದ ಎಲ್ಲಾ ವ್ಯವಸ್ಥೆ ಮಾಡಲು ನಾವು ಬದ್ಧರಿದ್ದೇವೆ. ಕಾನೂನಾತ್ಮಕವಾಗಿ ಹೇಗೆ ಕ್ರಮವನ್ನು ವಹಿಸಬೇಕು ಅದನ್ನು ನಾವು ನಿರ್ವಹಿಸಲಿದ್ದೇವೆ ಎಂದರು. ಈ ಸಂದರ್ಭ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೋಡಿಜಾಲ್ ಇಬ್ರಾಹಿಂ, ಶುಭೋದಯ ಆಳ್ವ, ಉಬೈದು ವಿಟ್ಲ ಉಪಸ್ಥಿತರಿದ್ದರು. ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಒಂದು ದೊಡ್ಡ ಸಂಭ್ರಮದ ದಿವಸ. ನಿಮ್ಗೆ ಎಲ್ಲರಿಗೆ ಗೊತ್ತಿದ್ದ ಹಾಗೆ ನಿನ್ನೆ ಸುಪ್ರೀಂ ಕೋರ್ಟ್ ನಮ್ಮ ನಾಯಕರು ಮಾಜಿ ಎಐಸಿಸಿ ಅಧ್ಯಕ್ಷರು ಆದ ರಾಹುಲ್ ಗಾಂಧಿ ಅವರಿಗೆ ಕನ್ವಿಕ್ಷನ್ ಇಂದ ಸ್ಟೇ ಕೊಟ್ಟಿದ್ದಾರೆ. ಇದು ಇಟ್ಸ್ ಅ ವಿಕ್ಟರಿ ಆಫ್ ಡೆಮಾಕ್ರಸಿ, ಇಟ್ಸ್ ಅ ವಿಕ್ಟರಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಯಾವುದು ನ್ಯಾಷನಲ್ ಸಿಂಬಲ್ ಇದೆ, ಸತ್ಯಮೇವ ಜಯತೆ ಅಂತ, ಅದಕ್ಕೆ ಒಂದು ಅರ್ಥಪೂರ್ಣವಾದ ಒಂದು ನಿನ್ನೆ ಒಂದು ಆರ್ಡರ್ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಎಲ್ಲರಿಗೆ ಗೊತ್ತಿದ್ದ ಹಾಗೆ ವಿಟ್ಲದಲ್ಲಿ ಒಂದು ಅಪ್ರಾಪ್ತ ಒಂದು ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ, ಗ್ಯಾಂಗ್ ರೇಪ್ ಆಗಿದೆ. ಮೈನರ್ ಒಂದು ಹುಡುಗಿಯ ಮೇಲೆ ಇಷ್ಟು ದೊಡ್ಡ ಗ್ಯಾಂಗ್ ರೇಪ್ ಆಗಿರುವಾಗ ಎಬಿವಿಪಿನವರು ಎಲ್ಲಿದ್ದಾರೆ? ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಎಲ್ಲಿದೆ? ಯಾಕೆ ಬರಲಿಲ್ಲ? ಯಾಕೆ ಇದರ ಬಗ್ಗೆ ಕಾನೂನು ತಗೊಳ್ಬೇಕು ಅಂತ ಪ್ರೊಟೆಸ್ಟ್ ಇಲ್ಲ? ಒಂದೇ ಒಂದು ಅದರಲ್ಲಿ ಈ ಗ್ಯಾಂಗ್ ರೇಪ್ ಅಲ್ಲಿ, ಯಾಕೆಂದ್ರೆ ಇವತ್ತು ಬೆಳಿಗ್ಗೆ ನಾನು 7:30 ಗಂಟೆಗೆ ಆ ಹುಡುಗಿಯ ಮನೆಗೆ ಹೋಗಿ ಬಂದದ್ದು, ಅದರ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದದ್ದು. ಒಬ್ಬ ಸುಕುಮಾರ ಅಂತ, ಈಸ್ ಅ ಬಜರಂಗ್ ದಲ್ ಮೆಂಬರ್. ಯಾಕೆ ಯಾವುದು ಹಿಂದೂ ಆರ್ಗನೈಸೇಷನ್ಸ್ ಇದರ ಬಗ್ಗೆ ಮಾತಾಡಲ್ಲ? ಯಾಕೆಂದ್ರೆ ಅದು ಕೂಡ ಒಂದು ದಲಿತ ಹುಡುಗಿ, ST, ಶೆಡ್ಯೂಲ್ಡ್ ಟ್ರೈಬಿನ ಶೋಷಿತ ವರ್ಗದ ಈ ಒಂದು ಮಗುವಿನ ಮೇಲೆ ಇಂಥ ಒಂದು ಲೈಂಗಿಕ ದೌರ್ಜನ್ಯ ಆಗಿರುವಾಗ 1, 2, 3, 4 ಅಲ್ಲ, ಒಂದು 5 ಹುಡುಗರು ಈ ಅಪ್ರಾಪ್ತ ಬಾಲಕಿಯ ಮೇಲೆ ದೌರ್ಜನ್ಯ ಮಾಡುವಾಗ ಎಬಿವಿಪಿ ಅವರು ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ? ಯಾಕೆ ಚೈಲ್ಡ್ ರೈಟ್ಸ್ ಕಮಿಷನ್ ಇದನ್ನು ಪರಿಗಣಿಸಲ್ಲ? ಉಡುಪಿಯಲ್ಲಿ ಆದಾಗ ಇಮಿಡಿಯೇಟ್ ವಿಮೆನ್ಸ್ ಕಮಿಷನ್ ಅವರು ಬಂದಿದ್ದಾರೆ. ಸೋಷಿಯಲ್ ಜಸ್ಟಿಸ್ ಕಮಿಷನ್ ಅವರು ಯಾಕೆ ಬರಲಿಲ್ಲ ಇದಕ್ಕೆ? ಎಷ್ಟು ಒಂದು ದುಃಖಕರವಾದ ಒಂದು ಮನಸ್ಥಿತಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನೀವು ಅಲ್ಲಿ ದಾರಿ ಕೂಡ ಇಲ್ಲ ಹೋಗ್ಲಿಕ್ಕೆ, ಅಷ್ಟು ಒಂದು ಬಡತನದಲ್ಲಿ ಇದ್ದಾರೆ. ಅಂತ ಬಾಲಕಿಯ ಮೇಲೆ ಒಂದು 5 ಜನ ಒಂದು ಗ್ಯಾಂಗ್ ರೇಪ್ ಮಾಡುವುದಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಅಪ್ಪ. ಆ ಬಾಲಕಿಯ ಮೇಲೆ ಆ ಬಾಲಕಿಯ ಮನಸ್ಥಿತಿ ಹೇಗಿರ್ಬಹುದು ಅಂತ ನೀವೊಂದು ಆಲೋಚನೆ ಮಾಡಿ ಅಂತೆ.